ಮಂಗಳೂರಿನ ಚಿಲಿಂಬಿ ಸ್ಕೋಡಾ ಶೋರೂಮ್ನಲ್ಲಿ ಹೊಸದಾಗಿ ಬಿಡುಗಡೆಗೊಂಡ ಸ್ಕೋಡಾ ಆಕ್ಟೇವಿಯಾ ಆರ್ಎಸ್ ಕಾರಿನ ವಿತರಣೆ ಸಮಾರಂಭ ನಡೆಯಿತು. ಮೋಟಾರ್ ಸ್ಪೋರ್ಟ್ಸ್ ಪ್ರೇರಿತ ವಿನ್ಯಾಸ ಹೊಂದಿರುವ ಆಕ್ಟೇವಿಯಾ ಆರ್ಎಸ್ ಕಾರನ್ನು ಸೊರಕೆ ಗ್ರೂಪ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಡಾಕ್ಟರ್ ರಜನಿ ಸೊರಕೆ ಸ್ವೀಕರಿಸಿದರು. ಕಾರಿನ ಕೀಗಳನ್ನು ಶೋರೂಮ್ ಮ್ಯಾನೇಜರ್ ಕಿರಣ್ ಸುವರ್ಣ ಅಧಿಕೃತವಾಗಿ ಹಸ್ತಾಂತರಿಸಿದರು. ದೈನಂದಿನ ಬಳಕೆಗೆ ಶಕ್ತಿ ನೀಡುವಂತೆ ವಿನ್ಯಾಸಗೊಂಡಿರುವ ಈ ಕಾರು 2.0 ಲೀಟರ್ TSI ಪೆಟ್ರೋಲ್ ಎಂಜಿನ್, 195 ಕಿಲೋವ್ಯಾಟ್ ಪವರ್, 370 Nm ಟಾರ್ಕ್ ಉತ್ಪಾದಿಸುತ್ತದೆ. 7 ಸ್ಪೀಡ್ DSG ಗೇರ್ ಬಾಕ್ಸ್, ಫ್ರಂಟ್ ವೀಲ್ ಡ್ರೈವ್, 0 to 100 ಕಿಲೋಮೀಟರ್ ವೇಗಕ್ಕೆ ಕೇವಲ 6.4 ಸೆಕೆಂಡ್, ಗರಿಷ್ಠ ವೇಗ ಗಂಟೆಗೆ 250 ಕಿಲೋಮೀಟರ್, ಪ್ರೋಗ್ರೆಸಿವ್ ಸ್ಟೀರಿಂಗ್, ಸ್ಪೋರ್ಟ್ಸ್ ಸಸ್ಪೆನ್ಷನ್ ಹಾಗೂ ಸ್ಪೋರ್ಟ್ಸ್ ಎಕ್ಸಾಸ್ಟ್ ಚಾಲಕನಿಗೆ ವಿಶೇಷ RS ಡ್ರೈವಿಂಗ್ ಅನುಭವ ಒದಗಿಸುತ್ತೆ. ಕಾರಿನ ಹೊರಾಂಗಣದಲ್ಲಿ LED ಮ್ಯಾಟ್ರಿಕ್ಸ್ ಹೆಡ್ಲೈಟ್ಸ್, ವಿಶಾಲ ಕಪ್ಪು ಗ್ರಿಲ್, ಏರೋಡೈನಾಮಿಕ್ ಬಂಪರ್ಗಳು, ಕಪ್ಪು ಸ್ಪಾಯ್ಲರ್ ಹಾಗೂ ಸ್ಪೋರ್ಟಿ RS ಬ್ಯಾಡ್ಜ್ ವಾಹನಕ್ಕೆ ಸ್ಪೋರ್ಟ್ಸ್ ಲುಕ್ ನೀಡುತ್ತದೆ. ಮ್ಯಾಂಬಾ ಗ್ರೀನ್, ಮ್ಯಾಜಿಕ್ ಬ್ಲ್ಯಾಕ್, ಕ್ಯಾಂಡಿ ವೈಟ್, ರೇಸ್ ಬ್ಲೂ ಮತ್ತು ವೆಲ್ವೆಟ್ ರೆಡ್ ಬಣ್ಣಗಳಲ್ಲಿ ಕಾರು ಲಭ್ಯವಿದೆ. ಕ್ಯಾಬಿನ್ನಲ್ಲಿ RS ಸ್ಪೋರ್ಟ್ಸ್ ಸೀಟುಗಳು, ಸುಯೇಡಿಯಾ ಡ್ಯಾಶ್ಬೋರ್ಡ್, ಕಪ್ಪು ಹೆಡ್ಲೈನರ್, ಕಾರ್ಬನ್ ಫಿನಿಶ್, 32.7 ಸೆಂಟಿಮೀಟರ್ ಟಚ್ ಸ್ಕ್ರೀನ್, ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ, 675W ಕ್ಯಾಂಟೋನ್ ಆಡಿಯೋ ಸಿಸ್ಟಮ್, 15W ಫೋನ್ ವೈರ್ಲೆಸ್ ಚಾರ್ಜಿಂಗ್ ಈ ಪೀಳಿಗೆಯ ಇನ್ಫೋಟೈನ್ಮೆಂಟ್ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಸುರಕ್ಷತೆಯ ಭಾಗವಾಗಿ 10 ಏರ್ ಬ್ಯಾಗ್ಗಳು, ESC, ABS, EBD ಸೇರಿದಂತೆ ಅನೇಕ ಡ್ರೈವರ್ ಅಸಿಸ್ಟ್ ವೈಶಿಷ್ಟ್ಯಗಳು, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಲೇನ್ ಅಸಿಸ್ಟ್, ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್, ಚೈಲ್ಡ್ ಸೀಟ್ ಪಾಯಿಂಟ್ಗಳು, 19 ಇಂಚಿನ ಎಲಿಯಾಸ್ ಅಲಾಯ್ ವೀಲ್ಗಳು ಕಾರಿನ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಟಫೆ ಎಕ್ಸೆಸ್ ಚಿಲಿಂಬಿಯಲ್ಲಿ ನಡೆದ ಈ ವಿಶೇಷ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಕಾರು ಪ್ರಿಯರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.